ಹಾಯ್ ನಮಸ್ಕಾರ ವೀಕ್ಷಕರು, ಇದು ನಮ್ಮ DRP ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಸುಮತಿ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಣ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಬೋದು. ಹಾಂ ಮ್ಯಾಮ್, ಕಾರ್ಯಕ್ರಮ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಹುಷಾರಿದ್ದೀರಾ? ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತೀರಾ? ಒಂದು ಶೇಂಗಾ ಚಟ್ನಿಯಾ? ಚಿಕ್ಕಿಯಾ? ಹಾಂ, ಓಕೆ. ಇನ್ನೊಂದು ಸೋಯಾ ಪಲಾವ್. ಓಕೆ, ಚಿಕ್ಕಿ ಅಂತ ಹೇಳಿದ್ರೆ ನಮಗೆ ಚಿಕ್ಕದೆಲ್ಲ ಇರುವಾಗ ಕಟ್ಲಿಸ್ ಅಂತ ಬರುತ್ತಲ್ಲ, ಅಂದರೆ ಕಟ್ಟಾಗಿ ಚೆನ್ನಾಗಿರೋದಲ್ಲ. ಓಕೆ, ಬೆಲ್ಲ ಹಾಕಿ ಮಾಡುವಂಥದ್ದು. ಬೆಲ್ಲ ಹಾಕಿ ಇದು ಸ್ವಲ್ಪ ಸಾಫ್ಟ್ ಇರ್ತದೆ. ಬಟರ್ ಎಲ್ಲ ಹಾಕಿ ಮಾಡುವಂಥದ್ದು. ಯಾರಿಗೂ ತಿನ್ಬೋದು. ಓಕೆ, ಒಂದು ಶೇಂಗಾ ಚಿಕ್ಕಿ, ಇನ್ನೊಂದು ಸೋಯಾ ಪಲಾವ್ ಅಲ್ಲ. ಎರಡು ಮಾಡಿ ಅಡುಗೆ ಹೋಗುವ. ಎಸ್ ಮ್ಯಾಮ್, ಅಡುಗೆ ಮನೆ ಒಂದಾಯ್ತಲ್ಲ. ಈಗ ಫಸ್ಟಿಗೆ ನೀವು ಅಲ್ಲಿ ಶೇಂಗಾ ಕಾಣ್ತುಂಟು. ಹೌದು, ಹಾಗಾಗಿ ಫಸ್ಟಿಗೆ ಚಿಕ್ಕಿ ಮಾಡ್ತಾ ಇದ್ದೀರಲ್ಲ. ಶೇಂಗಾ ಚಿಕ್ಕಿ ಮಾಡುವ ಫಸ್ಟ್. ಅದಕ್ಕೆ ಮೂರೇ ಐಟಮ್: ಬೆಣ್ಣೆ, ಬೆಲ್ಲ, ಶೇಂಗಾ. ಓಕೆ, ಅದನ್ನು ನೀವು ಶೇಂಗಾವನ್ನು ಹುರ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀರಾ? ಇದು ಹುರ್ಕೊಂಡಿದ್ದೇನೆ, ಬಿಸಿ ಮಾಡಿ ಅದರ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಟಿದ್ದೇನೆ. ಇದನ್ನೀಗ ನೀವು ನನಗೆ ಮಿಕ್ಸಿ ಮಾಡಿ ಕೊಡಬೇಕು. ಮಿಕ್ಸಿಗೆ ಹಾಕಿ ಉಡಿಬೇಕು. ಆ ಚಿಕ್ಕಿ ಅಲ್ಲ, ಇದು ಹೌದು, ಉಡಿ ಚಿಕ್ಕಿ. ಈಗ ಗೊತ್ತಾಯ್ತು ನಮಗೆ. ಸಣ್ಣ ಮಿಕ್ಸಿಗೆ ಹಾಕಿ ಉಡಿ ಮಾಡಿ ಕೊಡಿ. ಇದನ್ನೀಗ ಮಿಕ್ಸ್ ಮಾಡಬೇಕಲ್ಲ. ಆಲ್ಮೋಸ್ಟ್ ಮಿಕ್ಸ್ ಆಗಿದೆಲ್ಲ. ಹೌದು, ಒಂದು ಸ್ಪೂನ್ ಕೊಡಿ. ಅಷ್ಟು ಫುಲ್ಲು ಮಿಕ್ಸ್ ಆಗಬೇಕಾ? ಹೌದೌದು. ಇದಕ್ಕೆ ಬಟರ್ ಚಿಕ್ಕಿ ಅಂತ ಕೂಡ ಹೇಳ್ತಾರೆ. ಅದು ತುಂಬ ಸಾಫ್ಟ್ ಆಗಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಇದು ಮತ್ತೆ ಇಲ್ಲ, ಹೌದು, ಗಟ್ಟಿ ಇರ್ತದಲ್ಲ, ಎಲ್ಲರಿಗೆ ತಿನ್ನಲಿಕ್ಕೆ ಆಗೋದಿಲ್ಲ. ಇದು ನಮ್ಮ ಹಿರಿಯರೆಲ್ಲ ತಿನ್ನಲಿಕ್ಕೆ ಬಾಯಲ್ಲಿಟ್ಟರೆ ಕರಗ್ತದೆ. ಆ ಥರ. ನನಗೆ ಈಗ ಒಂದು ಪ್ಯಾನ್ ಬಿಸಿಗೆ ಇಡುವ. ಒಲೆ ಒರೆಸ್ಬೇಕಲ್ಲ. ಹೌದು, ಇದಕ್ಕೆ ತುಪ್ಪ ಹಾಕಬೇಕಾ? ಬಟರ್ ಹಾಕಲಿಕ್ಕೆ ನಮಗೆ ಬೆಣ್ಣೆಯನ್ನು ಹಾಕ್ತಿದ್ದೀರಲ್ಲ? ಬೆಣ್ಣೆ ಹಾಕಲಿಕ್ಕೆ ಒಂದು ಸ್ಪೂನ್ ಬೆಣ್ಣೆ ಹಾಕುವ. ಮತ್ತೆ ಬೇಕಾದರೆ ನೋಡಿಕೊಂಡು. ಹೌದು, ಸ್ವಲ್ಪ ಬಿಸಿ ಆದಾಗ ಗ್ಯಾಸ್ ಸ್ವಲ್ಪ ನಮಗೆ ಸ್ಲೋ ಬೇಕು ಇದರಲ್ಲಿ. ಹೌದು, ಈಗ ನೋಡಿ, ನಾವು 1 ಕಪ್ಪು ಶೇಂಗಾ ಹಾಕಿದ್ದೇವೆ. ಅದಕ್ಕೆ ಒಂದು ಅರ್ಧ ಕಪ್ಪು ಬೆಲ್ಲ, 1 ಸ್ಪೂನು ಬೆಣ್ಣೆ. ಹೌದು, ಇದಂದರೆ ತುಂಬ ಈಸಿಯಲ್ಲಿ ಮಾಡಲಿಕ್ಕೆ ಆಗ್ತದೆ. ಹೌದು, ಮನೆಯಲ್ಲಿ ಶೇಂಗಾ ಬೆಲ್ಲ ಎಲ್ಲ ಇದ್ದರೆ ನೀವು ಬಟರ್ ಬದಲಿಗೆ ಗೀ ಕೂಡ ಹಾಕ್ಬೋದು. ಹೌದು, ಮತ್ತೆ ಇದು ಬೆಲ್ಲ ನಮಗೆ ಪಾಕ ಆಗಲಿಕ್ಕೆ ಇಲ್ಲ, ಕರಗಲಿಕ್ಕೆ ಅಷ್ಟೇ. ಈಗ ನೋಡಿ, ಅರ್ಧ ಕಪ್ ಬೆಲ್ಲ ಹಾಕಿದ್ದೇನೆ 1 ಕಪ್ ಶೇಂಗಾಕ್ಕೆ. ಬೆಲ್ಲ ಮಾತ್ರ ಸ್ವಲ್ಪ ನೀರು ಹಾಕಬೇಕಂತ. ಹೌದು, ಬೆಲ್ಲ ಸ್ವಲ್ಪ ನೀರಾದ ತಕ್ಷಣ ನಾವು ಶೇಂಗಾ ಹಾಕಿದರೆ ಆಯಿತು. ಇದು ಪಾಕ ಬರಲಿಕ್ಕೇನಿಲ್ಲ ನಮಗೆ. ಸ್ಲೋ ಉಂಟಲ್ಲ, ಗ್ಯಾಸ್ ಸ್ಲೋ ಮಾಡಿ. ಪರಿಮಳಕ್ಕೆ ಬೇಕಾದರೆ ಏಲಕ್ಕಿ ಆ ಥರ ಹಾಕ್ಬೋದು, ಬಟ್ ಇದಕ್ಕೆ ಬೇಡ. ಎಂಥದ್ದು ಏನು ಬೇಕಂತಿಲ್ಲ, ಎಕ್ಸ್ಟ್ರಾ. ಹೌದು, ಈಗ ಇದು ನೋಡಿ, ಇದು ಬೆಲ್ಲ ಕರಗಿದೆ. ಗ್ಯಾಸ್ ಸ್ಲೋ ಮಾಡಿ. ಈಗ ಈ ಶೇಂಗಾವನ್ನು, ಪುಡಿ ಮಾಡಿದ ಶೇಂಗಾವನ್ನು ನಾನು ಹಾಕಿದ್ದೇನೆ. ಇದನ್ನೀಗ ಆ ಬೆಲ್ಲದಲ್ಲಿ ಮಿಕ್ಸ್ ಆಗಬೇಕು. ಹೌದು, ನಿಜವಾಗಿ ತುಂಬ ಈಸಿ ನೋಡಿ ಅಲ್ಲ? ಹೌದು, ತುಂಬ ಈಸಿ ಇದೆ ಇದು. ಟೇಸ್ಟ್ ಅಂತೂ ಗಮ್ಮತ್ತು ಬರುತ್ತೆ ಅಂತ. ಹೌದು, ನಾರ್ಮಲ್ ಚಿಕ್ಕಿಗಿಂತ ಈ ಥರ. ಹೌದು, ಒಳ್ಳೆ ಬರ್ತದೆ. ಇದೆಲ್ಲ ನಿಮ್ಮ ಮನೆಯಲ್ಲೆಲ್ಲ ಯಾರು ಸ್ಲೋ ಮಾಡಿ, ಗ್ಯಾಸ್ ಸ್ಲೋ ಮಾಡಿ. ಎಲ್ಲರಿಗೂ ಇಷ್ಟ, ಜಾಸ್ತಿ ನನಗೇನು ಇಷ್ಟ. ನಾನು ಮಾಡ್ತಾ ಇರ್ತೇನೆ, ಮಾಡ್ತಾ ಇರೋದು, ತಿಂತಾ ಇರೋದು. ನಾವು ಹೊರಗಡೆಯಿಂದೆಲ್ಲ ತರುವುದಕ್ಕಿಂತ ಇಂಥದ್ದೆಲ್ಲ ಮನೆಯಲ್ಲೇ ಮಾಡಿದರೆ ನಮಗೆ ಎಷ್ಟು ಸಿಹಿ ಬೇಕು ಅಷ್ಟೇ ಸಿಹಿ ಹಾಕೋದು, ಎಷ್ಟು ಬೆಣ್ಣೆ ಬೇಕು ಅಷ್ಟೇ ಹಾಕಿ ಎಲ್ಲ ಮಾಡೋದು. ಮತ್ತು ನಮಗೆ ಬೇಕಾದ್ರೆ ಜಾಸ್ತಿ ಹಾಕ್ಬೋದು, ಕಡಿಮೆ ಬೇಕಾದರೆ ಕಡಿಮೆ ಮಾಡ್ಬೋದು. ಹಾಗೆ ಮತ್ತೆ ತುಂಬ ಈಸಿ ಇದೆ ಇದು. ಸ್ವೀಟ್ ತಿನ್ಬೇಕಂತ ಅನಿಸಿದಾಗ ಈಗ ನಮ್ಮದು ಶೇಂಗಾ ಎಲ್ಲ ಸರಿಯಾಗಿ ಬಟರ್ ಜೊತೆ ಎಲ್ಲ ಮಿಕ್ಸ್ ಆಗಿದೆ. ಬೆಲ್ಲ ಬಟರ್ ಎಲ್ಲ ಒಟ್ಟು ಮಿಕ್ಸ್ ಆಗಿ
ರೆಡಿ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡಿ. ಆಫ್ ಮಾಡೋದಾ? ಆಫ್ ಮಾಡಿ. ಅಂದರೆ ಇದು ಸೈಜಿಗೆ ಹೇಗೆ ಮಾಡ್ತೀರಾ? ಅದು ನಾವೀಗ ಬೇರೆ ಪ್ಲೇಟಿಗೆ ತೆಗಿಬೇಕು. ಹೌದು. ಓಕೆ, ಆಫ್ ಮಾಡೋದಾದ್ರೆ? ಆಫ್ ಮಾಡಿ, ಗ್ಯಾಸ್ ಆಫ್ ಮಾಡಿ. ಇದು ಹುರಿಯುವಾಗ ಕರೆಕ್ಟ್ ನೋಡ್ಕೊಳ್ಬೇಕಲ್ಲ? ಹೌದು. ಜಾಸ್ತಿ ಹುರಿದ್ರೆ ಅದು ಹೌದು. ಈಗ ನೋಡಿ, ಇದು ತುಪ್ಪ ಸವರಿದ ಪ್ಲೇಟ್, ತುಪ್ಪ ಸವರಿ ಇಟ್ಟಿದ್ದೇನೆ. ಈಗ ನಾವು ಅದಕ್ಕೆ ತೆಗೆಯುವ. ಈಗ ಇದನ್ನು ಸ್ವಲ್ಪ ಇದನ್ನು ಕರೆಕ್ಟಾಗಿ ನಾವು ಸೆಟ್ ಮಾಡಬೇಕು. ಯಾಕೆಂದ್ರೆ ನಮಗೆ ಮತ್ತೆ ಚಿಕ್ಕಿ ಥರ ಕಟ್ ಮಾಡಲಿಕ್ಕೆ ಬರಬೇಕಲ್ಲ. ಹೌದು, ಅದು ಬಿಸಿ ಇರುವಾಗನೇ ನಾವು ಹೌದು ಕರೆಕ್ಟಾಗಿ ಮಾಡ್ತೇವೆ. ತಣ್ಣಗಾದ ನಂತರ ಅದು ಮಾಡಲಿಕ್ಕೆ ಬರೋದಿಲ್ಲ, ಉಡಿ ಉಡಿ ಆಗ್ತದೆ ಅದು. ಹೌದು, ಹೌದು, ಈ ಥರ ಮಾಡಿಡಬೇಕು. ಇದು ಏನು ಹೀಗೆ ಫ್ರೀಜಲ್ಲಿ ಇಡೋದು ಆ ಥರ ಏನಾದರೂ? ಇಲ್ಲ 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 ಇಲ್ಲ, ಏನು ಬೇಡ. ಈಗ 10 ನಿಮಿಷದಲ್ಲಿ ನಿಮಗೆ ರೆಡಿ ಆಗ್ತದೆ. 10 ನಿಮಿಷನೂ ಬೇಡ. ಈಗೇನು ಒಂದು 10 ನಿಮಿಷ ಇಡಿ, ಅಲ್ಲಿಗೆ ಅದು ಗಟ್ಟಿ ಆಗ್ತದೆ. ಆಮೇಲೆ ನಾವು ಕಟ್ ಮಾಡುವ. ಹಂಗಾಗಿ ಇದು ಸಾಧಾರಣ ಒಂದು 5 ನಿಮಿಷ 10 ನಿಮಿಷ ಬಿಟ್ಟರೆ ಅಲ್ಲಿಗೆ ಗಟ್ಟಿ ಆಗ್ತದೆ. ಮತ್ತೆ ನಾವು ಕಟ್ ಮಾಡಿ ತೆಗೆದ್ರೆ ನೀವು ಮಾರ್ಕ್ ಹಾಕಿ ಇಡ್ಬೋದು. ನನಗೆ ಇದು ಅನ್ನ ಇಟ್ಕೊಡಿ. ರಪ್ಪ ಕಟ್ಟಾಗ್ತದೆ, ರಪ್ಪ ಗಟ್ಟಿ ಆಗ್ತದೆ. 2 ನಿಮಿಷ ಬಿಟ್ಟರೆ ಕರೆಕ್ಟ್ ಆಗ್ತದೆ. ಹೌದು. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ಇಟ್ಟರೆ ಆಯಿತು. ಓಕೆ, ಹಾಗಾದರೆ ಇನ್ನೂ ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಸರ್ವ್ ಮಾಡಲಿಕ್ಕೆ ಓಕೆ. ಈಗ ನಮ್ಮ ಚಿಕ್ಕಿ ರೆಡಿ ಆಗಿದೆ. ಶೇಂಗಾ ಚಿಕ್ಕಿ ಪ್ಲೇಟು ರೆಡಿ ಇಟ್ಟಿದ್ದೀರಾ. ಓಕೆ, ನಿಧಾನ ತೆಗಿಬೇಕು, ಅದು ಸಾಫ್ಟ್ ಆಗಿರ್ತದೆ. ಜಸ್ಟ್ ಮೇಲಿಂದ ಮಾತ್ರ ಸ್ವಲ್ಪ ಗಟ್ಟಿ ಥರ. ಹೌದು, ಗಟ್ಟಿ ಥರ ಕಾಣುತ್ತೆ ಅಷ್ಟೇ. ಸಾಫ್ಟ್ ಆಗಿ ಚಂದ ಬರ್ತದೆ. ನಮಗೆ ಈಗ ಇದು ಶಾಪಲ್ಲೇ ಕೂಡ ಈಗ ಅಂಗಡಿಯಲ್ಲೆಲ್ಲ ತಗೊಳ್ಳೋ ಕೂಡ ಹಾಗೆ ಅಲ್ಲ? ಹೌದು, ಪ್ಲಾಸ್ಟಿಕ್ ಕವರಲ್ಲಿ ಕರೆಕ್ಟಾಗಿ ಪ್ಯಾಕ್ ಆಗಿರುತ್ತೆ. ಪ್ಯಾಕ್ ಆಗಿರ್ತದೆ. ಬಾಯಿಗೆ ಹೋದಾಗಲೇ ಗೊತ್ತಾಗೋದು. ಹೌದು, ಆಗಿರುತ್ತೆ ಅಂತ. ಶೇಂಗಾ ಬಟರ್ ಚಿಕ್ಕಿ ರೆಡಿ. ಫ್ರೆಶ್ ಆಗಿ ಶೇಂಗಾ ಬಟರ್ ಚಿಕ್ಕಿ ಅಲ್ಲ, ಚೆನ್ನಾಗುಂಟು. ನನಗೆ ಕೂಡ ಚಿಕ್ಕದಿರುವಾಗಲೇ ಈ ಥರ ಚಿಕ್ಕಿ ಎಲ್ಲ ತಿಂದು ಅಭ್ಯಾಸ ಉಂಟು. ಆದರೆ ಈ ಥರ ನಾವೇ ಅಡುಗೆ ಮನೆಯಲ್ಲಿ ಮಾಡಿ ತಿನ್ನೋದು ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಗಮ್ಮತ್ತು ಬಂದಿರುತ್ತೆ. ಅಂದರೆ ಈಗ ಬಟರೆಲ್ಲ ಹಾಕಿ ಮಾಡ್ತಾನೆ ಚೆನ್ನಾಗಿ ಬಂದಿರುತ್ತೆ. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದ್ರೆ ಈಗ. ಓಕೆ, ಸುಮತಿ ಸಣ್ಣದಾಗಿರುವಂತಹ ಶೇಂಗಾ ಬಟರ್ ಚಿಕ್ಕಿ ರೆಡಿ ಮಾಡಿ ಕೊಡ್ತಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ನಿ. ಶೇಂಗಾ ಬಟರ್ ಚಿಕ್ಕಿ. ಮೊದಲಿಗೆ ಹುರಿದ 1 ಕಪ್ ಶೇಂಗಾ ಬೀಜವನ್ನು ತರಿತರಿಯಾಗಿ ಪುಡಿ ಮಾಡಿಕೊಳ್ಳಿ. ನಂತರ 1 ಚಮಚ ಬೆಣ್ಣೆಯನ್ನ ಬಿಸಿ ಮಾಡಿಕೊಂಡು ಅರ್ಧ ಕಪ್ ಬೆಲ್ಲವನ್ನು ಕರಗಿಸಿಕೊಳ್ಳಿ. ಬೆಲ್ಲ ಕರಗಿದ ನಂತರ ಶೇಂಗಾ ಪುಡಿ ಹಾಕಿ ಚೆನ್ನಾಗಿ ಬೆರೆಸುತ್ತಾ ಬೇಯಿಸಿ. ತುಪ್ಪ ಹೀರಿ ತಳ ಬಿಡುವವರೆಗೂ ಬೇಯಿಸಿಕೊಳ್ಳಿ. ಆ ನಂತರ ತುಪ್ಪ ಸವರಿದ ತಟ್ಟೆಗೆ ಹಾಕಿ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಂಡರೆ ರುಚಿಯಾದ ಶೇಂಗಾ ಚಿಕ್ಕಿ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.